ಇನ್ನು ಮುಂದೆ ಅವೈಜ್ಞಾನಿಕವಾಗಿರುವ ವೀಕೆಂಡ್ ಕರ್ಫ್ಯೂ ಜಾರಿಯಾದರೂ ನಾವು ಸರ್ಕಾರದ ಆದೇಶ ಧಿಕ್ಕರಿಸಿ ಎಲ್ಲ ವ್ಯಾಪಾರ ಮಳಿಗೆ ತೆರೀತೇವೆ ಅಂತ ಕೆನರಾ ಉದ್ಯಮಿಗಳ ಒಕ್ಕೂಟ ನಿರ್ಣಯ ಮಾಡಿದೆ. ತಮ್ಮ ನಿರ್ಣಯದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಒಕ್ಕೂಟದ ಗೌರವಾಧ್ಯಕ್ಷ ಎಂಜೆ ಹೆಗ್ಡೆಯವರು, ನಮ್ಮನ್ನ ಬಂಧಿಸೋದಾದ್ರೆ ಬಂಧಿಸಲಿ, ನಾವು ಸರ್ಕಾರದ ಯಾವುದೇ ಆದೇಶಕ್ಕೂ ಜಗ್ಗೋದಿಲ್ಲ. ಸಂಕಷ್ಟಗಳ ಮೇಲೆ ಸಂಕಷ್ಟ ಅನುಭವಿಸಿ ಆಗಿದೆ. ಸಣ್ಣ ಉದ್ಯಮದಾರರು ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದ್ದಾರೆ, ಕೆಲವರು ಜೀವನವನ್ನೇ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ್ರು. ಇನ್ನು ಧಾರ್ಮಿಕ ಸಮಾರಂಭದಲ್ಲಿ ಸಾವಿರಾರು ಜನ ಊಟ ಮಾಡುವಾಗ, ರಾಜಕೀಯ ಪಕ್ಷಗಳ ರ್ಯಾಲಿಯಲ್ಲಿ ಕೊರೋನಾ ಚೈನ್ ಕಟ್ ಆಗದೇ ಇರುವಾಗ, ಬಡ ಮಧ್ಯಮ ವರ್ಗದ ಜನ ವ್ಯಾಪಾರ ಮಳಿಗೆ ಬಂದ್ ಮಾಡಿದಾಗ ಕೊರೋನಾ ನಿಲ್ಲುತ್ತಾ ಅಂತ ಕೆನರಾ ಉದ್ಯಮಗಳ ಒಕ್ಕೂಟದ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಪ್ರಶ್ನಿಸಿದ್ದಾರೆ. ದಯವಿಟ್ಟು ವೀಕೆಂಡ್ ಕರ್ಫ್ಯೂ ಇಮಿಡಿಯೇಟ್ ನಿಲ್ಲಿಸಿ. ಇಲ್ಲದೆ ಹೋದಲ್ಲಿ ನಾವು ಶನಿವಾರ ಖಂಡಿತ ಎಲ್ಲರೂ ಓಪನ್ ಮಾಡ್ತೇವೆ. ನೀವು ಏನು ಕ್ರಮ ಜರುಗಿಸಿ, ಬಂಧಿಸಿ, ಕೇಸ್ ಹಾಕ್ತೀರಾ ಹಾಕಿ ನಾವು ನೋಡ್ಕೊಳ್ತೇವೆ. ಒಂದು ವೇಳೆ ಇವರು ಈ ವೀಕೆಂಡ್ ಕರ್ಫ್ಯೂ ಅನ್ನ ಈ ಶನಿವಾರದಿಂದ ಹಿಂಪಡೆಯದೇ ಇದ್ದರೆ ನಾವು ಖಂಡಿತವಾಗಿಯೂ ಇವರ ಎಲ್ಲ ಆದೇಶಗಳನ್ನು ಧಿಕ್ಕರಿಸಿ ಯಾವುದೇ ಕೇಸು ಅದು ಇದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು ನಾವು ಅದನ್ನು ಎದುರಿಸಿ ನಿಲ್ತೇವೆ. ನಮ್ಮ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಶನಿವಾರ ಹಾಗೂ ಆದಿತ್ಯವಾರ ಓಪನ್ ಮಾಡ್ತೇವೆ. ನಾವು ಸರ್ಕಾರಕ್ಕೆ ಹಲವಾರು ಬಾರಿ ಮಾಡಿದ್ದೇವೆ. ಲಾಕ್ಡೌನ್ ಅನ್ನು ಮಾಡುವುದಾದರೆ ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟ್ಲಿ ಮಾಡಿ ಕೊರೋನಾ ಚೈನ್ ಕಟ್ ಆಗುವುದಾದ್ರೆ ಆಗ್ಲಿ, ಅದಕ್ಕೆ ಕಷ್ಟಪಟ್ಟಿದ್ದೇವೆ. ಇನ್ನು ಮುಂದೆ ಈ ಅರ್ಧಂಬರ್ಧ ಅವೈಜ್ಞಾನಿಕ ಲಾಕ್ಡೌನ್ ಅನ್ನ ಹೇಳಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಒಂದು ವರ್ಗದವರನ್ನ ಸರಾಗವಾಗಿ ಬಿಟ್ಟು ಇನ್ನೊಂದು ವರ್ಗದ ಮನೆಯಲ್ಲಿ ಕಟ್ಟಿ ಹಾಕಿ ಅವರು ಸಂಕಷ್ಟಗಳ ಮೇಲೆ ಸಂಕಷ್ಟಗಳನ್ನು ಎದುರಿಸುವಂತೆ ಮಾಡಿದೆ. ಎಷ್ಟು ಸಮಯ ತಾಳಬೇಕು, ಹೇಗೆ ಜೀವನವನ್ನು ಸರಿದೂಗಿಸಬೇಕು? ಎಷ್ಟೋ ಸಣ್ಣ ಪುಟ್ಟ ವ್ಯಾಪಾರಿಗಳು ಆಲ್ರೆಡಿ ಬೀದಿಗೆ ಬಂದಾಗಿದೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ, ಸಾಲದ ಹೊರೆಯಲ್ಲಿ ಮುಳುಗಿ ಹೋಗಿದ್ದಾರೆ, ಬಾಡಿಗೆ ಬಾಕಿ ಇದೆ, ಕೆಲಸದವರಿಗೆ ಅರ್ಧಂಬರ್ಧ ಸಂಬಳ ಕೊಡ್ತಿದ್ದಾರೆ. ಜನರ ಬದುಕು ಹೇಗೆ ಸಾಕಬೇಕು? ಈ ಎಲ್ಲಾ ವಿಷಯಗಳನ್ನು ಮನಗಂಡು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ವ್ಯಾಪಾರಿ ವರ್ಗದವರು, ವ್ಯಾಪಾರಿ ಒಕ್ಕೂಟಗಳು, ಸ್ವ ಉದ್ಯಮವನ್ನು ಹೊಂದಿದಂತಹ ಸಂಘಗಳು ಎಲ್ಲೂ ಸೇರಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದೇವೆ. ಇಲ್ಲ, ನಾವು ಒಬ್ಬೊಬ್ರು ಮಾತಾಡಿದ್ರೆ ಸರ್ಕಾರ ಕೇಳ್ತಾ ಇಲ್ಲ, ನಾವೆಲ್ಲರೂ ಒಟ್ಟಾಗಿ ಧ್ವನಿಗೂಡಿಸಬೇಕು, ರಾಜ್ಯ ಸರ್ಕಾರದ ಕಣ್ತೆರೆಸಬೇಕು. ಈಗ ಇದರೆಲ್ಲ ನಾವು ಈಗ ಇಲ್ಲಿ ಸಭೆ ಸೇರಿ ಒಂದು ನಿರ್ಣಯವನ್ನು ತಗೊಂಡ್ಕೊಳ್ತಿದ್ದೇವೆ. ರಾಜ್ಯ ಸರ್ಕಾರ ಈ ಶನಿವಾರ ಇರುವಂತಹ ವೀಕೆಂಡ್ ಕರ್ಫ್ಯೂ ಅನ್ನ ಖಂಡಿತವಾಗಿಯೂ ಹಿಂಪಡೆಯಬೇಕು. ಸಂಪೂರ್ಣವಾಗಿ ವಿರೋಧ ಮಾಡ್ತದೆ ಮತ್ತು ಎಲ್ಲ ವ್ಯಾಪಾರಿಗಳು ತಮ್ಮ ತಮ್ಮ ವ್ಯಾಪಾರವನ್ನು ತೆರೆದಿಡುವಂತೆ ನಾವು ಕರೆ ಕೊಡ್ತೇವೆ. ಯಾಕೆ ಅಂತಂದ್ರೆ ಈಗ ಮಾಡ್ತಾ ಇರ್ತಕ್ಕಂಥದ್ದು ಅವೈಜ್ಞಾನಿಕ ಮತ್ತು ಅನೈತಿಕ. ಅವೈಜ್ಞಾನಿಕ ಯಾಕೆ ಅಂತಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ ಎಲ್ಲ ಕಾರ್ಯಕ್ರಮಗಳು ಆಗ್ತಾ ಉಂಟು. ಯಾಕಂದ್ರೆ ನೋಡಿ, ಬ್ಯೂಟಿ ಪಾರ್ಲರ್ ಸವಿತಾ ಸಮಾಜದವರು ನೀವು ಸರಿಯಾಗಿ ಅರ್ಥ ಮಾಡಿ, 3-4 ಜನ ಕ್ಲೈಂಟ್ ಹೋಗುತ್ತಾರೆ ಒಂದು ದಿವಸಕ್ಕೆ. ಅವರಲ್ಲಿ ಎಂತ ಚೈನ್ ಕಟ್ ಆಗುದು? ಚೈನ್ ನಿಮಗೆ ಇಲ್ಲಿ ಊಟ ಮಾಡ್ಲಿಕ್ಕೆ 35,000 ಜನ ಆಗುವಾಗ ಚೈನ್ ಆಗಲಿಲ್ವಾ? ಮಂಗಳೂರಿನಲ್ಲಿ ಬ್ರಹ್ಮ ಕಲಶ ಯಾವುದೋ ಮಸೀದಿದು ಕಾರ್ಯಕ್ರಮ, ಚರ್ಚಿದು ಕಾರ್ಯಕ್ರಮ ಆಗುವಾಗ ಅಲ್ಲಿ ಚೈನ್ ಆಗಲಿಲ್ವಾ? ನೀವು ಕಾಂಗ್ರೆಸ್, ಬಿಜೆಪಿ, ಜನತಾ ದಳದವರು ಊರಿಡೀ ರ್ಯಾಲಿ ಮಾಡ್ತಾ ಇದ್ದೀರಿ, ಅಲ್ಲಿ ಚೈನ್ ಆಗೋದಿಲ್ವಾ? ವಾಟ್ ಬುಲ್ಶೆಟ್ ಪಾಲಿಟಿಕಲ್ ಸಭೆಗಳು ಆಗ್ತಾ ಉಂಟು. ಇದೆಲ್ಲ ಇದ್ದುಕೊಂಡು ಏಕಾಏಕಿ ಶನಿವಾರದವರು ಮಾತ್ರ ನೀವು ಬಂದ್ ಮಾಡಿ ಹೇಳುವುದು ಅವೈಜ್ಞಾನಿಕ, ಅನೈತಿಕ. ಯಾಕೆ ಅಂತಂದ್ರೆ ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೇನೆ, ಅನೇಕ ಅಧಿಕಾರಿಗಳು ತಮಗೆ ಬೇಕಾದವರ ಹತ್ರ ದುಡ್ಡು ತಕೊಂಡು ಅಂಗಡಿಗಳನ್ನು ಓಪನ್ ಮಾಡಲಿಕ್ಕೆ ಬಿಟ್ಟಿದ್ದು ನಾವು ನೋಡಿದ್ದೇವೆ. ಇದು ಹೇಳುವವರಿಲ್ಲ ಕೇಳುವವರಿಲ್ಲದ ಒಂದು ತುಗಲಕ್ ಸರ್ಕಾರ. ಅದಕ್ಕೋಸ್ಕರ ನಾವು ಸ್ಪಷ್ಟವಾಗಿ ಹೇಳ್ತೇವೆ, ಇದು ಲಾಸ್ಟ್ ಸ್ಟೆಪ್. ಸೊ ನಮ್ಮದು ನೇರವಾಗಿ ಹೇಳ್ತೇವೆ, ದಯವಿಟ್ಟು ಈ ಲಾಕ್ಡೌನ್ ಅನ್ನು ಬಂದ್ ಮಾಡಿ. ಇದೆಲ್ಲ ಬೇಡ.